ವಂದಿಸುವೆ ಗಣನಾಯಕನೇ, ವಂದಿಸುವೆ ಗಣನಾಯಕನೇ. ವಿಘ್ನವ ಕಳಿತ ಗುಣದಲ್ಲಿ ಪುನೀತ ಶುಭವನ್ನು ನೀಡುವವರ ಗುಣಶೀಲನೆ, ವಂದಿಸುವೆ ಗಣನಾಯಕನೇ, ವಂದಿಸುವೆ ಗಣನಾಯಕನೇ, ವಂದಿಸುವೆ ವಂದಿಸುವೆ ವಂದಿಸುವೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕಾಗಿ ಮಹಾರಾಷ್ಟ್ರ ಮಂದಿರದ ಸ್ಥಾಪಕ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸತೀಶ್ ಕುಮಾರ್ ಸೋಮನಾಥ ದೇವರನ್ನ, ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮನನ್ನ ಶಕ್ತಿಪೂರ್ವಕ ಪ್ರಾರ್ಥನೆ ಮಾಡಿ ಈ ಒಂದು 26ನೇ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಮುಂಚಿತವಾಗಿ ಮಕ್ಕಳಿಗೆ ವಿಶೇಷವಾಗಿ ಡ್ರಾಯಿಂಗ್ ಮತ್ತು ಚಿತ್ರಕಲಾ ಸ್ಪರ್ಧೆ ಇನ್ನಿತರ ಬೇರೆ ಬೇರೆ ಸಂಘಟನಾತ್ಮಕವಾದಂಥ ಮತ್ತು ಮಕ್ಕಳಿಗೆ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೇವೆ. ಕಳೆದ 26 ವರ್ಷಗಳಿಂದ ವಿವಿಧ ರೀತಿಯ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸುವ ಜೊತೆಗೆ ಅತ್ಯಂತ ವಿಜೃಂಭಣೆಯಿಂದ ನಾಡಿದ್ದು 6ನೇ ತಾರೀಕು ಬುಧವಾರ ನಮ್ಮ ಕುಂಪಲದಲ್ಲಿ ಕುಂಪಲಾಷ್ಟಮಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೆಲ್ಲರನ್ನ ಭಾಗವಹಿಸುವಂತೆ ಮತ್ತು ಎಲ್ಲ ಜನರ ಸಹಕಾರವನ್ನು ನಿರೀಕ್ಷೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೆಲ್ಲರ ಆತ್ಮೀಯರು, ಉಳ್ಳಾಲ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ರಾಜಕೀಯವಾಗಿ ಅತ್ಯಂತ ಯಶಸ್ವಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಆತ್ಮೀಯ ಮಿತ್ರರು, ನಮ್ಮ ಹೊಸೇಬಳಿಯಲ್ಲಿ ಬಂಟರ ಸಂಘದ ಆ ಒಂದು ಸಭಾಂಗಣ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಈ ಭಾಗದಲ್ಲಿ ನಿತ್ಯ ನಿರಂತರ ಸಾಮಾಜಿಕ ಧಾರ್ಮಿಕ ಕೆಲಸದ ಜೊತೆಗೆ ಮೊನ್ನೆ ನಡೆದಂಥ ಮಾಲಿನ ಸ್ವಾಮೀಜಿಯವರ ಆ ಕಾರ್ಯಕ್ರಮದಲ್ಲಿ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯ ಮಿತ್ರರಾದ ಜಿತೇಂದ್ರ ಶೆಟ್ಟಿ ತಲಪಾಡಿ ಕುರಿತು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇವೆ. ಈ ಒಂದು ಪ್ರವೀಣ್ ಕುಲಾಲ್ ಮತ್ತು ಚೇತನ್ ಶೆಟ್ಟಿ ಇವರು ಒಂದು ಶಾಲಾ ಮತ್ತು ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಮಿತ್ರರು ಮಲಯಾಳ ಚಾಮುಂಡಿ ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ನಿತ್ಯ ನಿರಂತರ ಕೆಲಸ ಮಾಡುತ್ತಿರುವಂತಹ ಒಬ್ಬ ಅತ್ಯಂತ ಒಳ್ಳೆಯ ಸಾಮಾಜಿಕ ಕಾರ್ಯಕರ್ತರಾಗಿ ನಮ್ಮ ಎಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಮಂದಿರದ ಮತ್ತು ಕಾರ್ಯಕ್ರಮಗಳಿಗೆ ನಿರಂತರ ಪ್ರೋತ್ಸಾಹವನ್ನು ನೀಡಿದಂಥ ಅತ್ಯಂತ ಆತ್ಮೀಯ ಮಿತ್ರರಾದ ಪುರುಷೋತ್ತಮ ಗಟ್ಟಿ ಪಡೆದುಕೊಂಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಅವರಿಗೆ ಗೋಪಾಲಕೃಷ್ಣ ಲಾಡ ಮತ್ತು ವೆಂಕಟೇಶ್ ಕುಂಪಲ ಇವರು ಸಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡುತ್ತೇನೆ. ಕಾರ್ಯಕ್ರಮದಲ್ಲಿ ನಮ್ಮ ಮಂದಿರದ ಉತ್ಸವ ಸಮಿತಿಯ ಕ್ರಿಯಾಶೀಲ ಅಧ್ಯಕ್ಷರಾದ ಗಣೇಶ್ ಅಂಕರಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಮ್ಮ ಕ್ರಿಯಾಶೀಲ ಯುವ ಕಾರ್ಯಕರ್ತ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ವಿದ್ಯಾನಗರಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತೇವೆ. ಮಹಿಳಾ ಸಮಿತಿಯ ಅಧ್ಯಕ್ಷೆ ಮಮತಾ ಇದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತೇವೆ. ಅದೇ ರೀತಿ ನಮ್ಮ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಕ್ರಿಯಾಶೀಲ ಸಂಘಟನೆಯಾಗಿರುವಂತಹ ಪ್ರತೀಶ್ ಶೆಟ್ಟಿ ಇದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತೇನೆ. ನಮ್ಮ ಸಂಘಟನಾ ಕಾರ್ಯದರ್ಶಿ ರವೀಂದ್ರ ಕುಂಪಾಲ ಇದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತೇವೆ. ನಮ್ಮ ಈ ಮತ್ತು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ನೀಡಿರುವಂತಹ ಕೃಷ್ಣ ಪೊನ್ನದೊಡ್ಡವರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಇರುವಂತಹ ಹಿರಿಯರಾದ ಚಂದ್ರಶೇಖರ್ ವಿಜಯ್ ಶಿವಾನಂದ
ಪ್ರವೀಣ್ ಸಿಂಪಲ ಎಲ್ಲ ಸೇರಿದಂಥ ಪ್ರವೀಣ್ ಕುಲಾಲ್ ಇವರ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡುವುದರ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರಾದ ಕಳೆದ 26 ವರ್ಷಗಳಿಂದ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಪ್ರೋತ್ಸಾಹ ನೀಡಿ ಈ ಒಂದು ಬಾಲಕೃಷ್ಣ ಮಂದಿರದ ಎಲ್ಲ ಬೆಳವಣಿಗೆಯಲ್ಲಿ ಕಾರ್ಯಕರ್ತರಾಗಿ ನಮಗೆ ಪ್ರೋತ್ಸಾಹ ನೀಡಿದಂಥ ವಿದ್ಯಾರ್ಥಿ ಇದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾರೆ. ನಮ್ಮ ಹಿರಿಯ ಇನ್ನೊಬ್ಬ ಪ್ರಮುಖ ಕಾರ್ಯಕರ್ತರಾದ ಸಂತೋಷ್ ಅಮೃತನಗರ ಇದೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಬಂದಂತ ಎಲ್ಲ ಮಕ್ಕಳಿಗೆ, ಪೋಷಕರಿಗೆ, ಆತ್ಮೀಯ ವಿದೇಶಿ ಬಂಧುಗಳಿಗೆ ಎಲ್ಲರಿಗೂ ಅತ್ಯಂತ ಪ್ರೀತಿಯ ಸ್ವಾಗತ. ತೀರ್ಪುಗಾರರು ಒಂದಕ್ಕೆ ನಮ್ಮ ಜೊತೆ ಗೌರವವನ್ನು ಸ್ವೀಕರಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿತ್ರಕಲೆ ಸಂಗೀತ ಸ್ಪರ್ಧೆ ಉದ್ಘಾಟನಾ ಕಾರ್ಯಕ್ರಮ ಈಗ ವೇದಿಕೆಯಲ್ಲಿ ದೀಪ ಬೆಳಗಿಸುವ ಮೂಲಕ ನಡೆಸಿಕೊಡಬೇಕಾಗಿ ರಾಜ್ಯಮಟ್ಟದ ಭವನ ಕೂಡ ಆಗಿರುವಂತಹ ಶ್ರೀಯುತ ಜಿತೇಂದ್ರ ಶೆಟ್ಟಿ ಕಾಲಪಾಡಿ ವಿವಿಧ ಇತರರು. ಸ್ಪರ್ಧೆ ಸಾಂಸ್ಕೃತಿಕ ಎಲ್ಲವನ್ನು ಒಳಗೊಂಡಂತಹ ಒಂದು ಸ್ಪರ್ಧಾ ಚಟುವಟಿಕೆಯ ಸಭಾವೇದಿಕೆಯ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಎಲ್ಲ ಗೌರವಾನ್ವಿತ ಜವಾಬ್ದಾರಿ ಇರುವಂತಹ ಅತಿಥಿಗಳು ಎಲ್ಲ ಒಂದಾಗಿದ್ದಾರೆ. ಬಾಲಕೃಷ್ಣ ಮಂದಿರದಲ್ಲಿ ಕೃಷ್ಣನ ಜನ್ಮಾಷ್ಟಮಿಯನ್ನ ಆಚರಿಸುವುದು ಈ ಸಂಸ್ಥೆಗೆ ಅತಿ ಅಗತ್ಯವಾದಂತಹ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಈ ಶ್ರೀಕೃಷ್ಣ ದೇವರ ಹೆಸರಿನಲ್ಲಿ ನಿರ್ಮಾಣಗೊಂಡು ಸಮಾಜದ ಎಲ್ಲ ವರ್ಗದವರಿಗೆ ಕೂಡ ಮುಟ್ಟುವಂತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದೆ. ನನ್ನ ತಿಳಿದ ಮಟ್ಟಿಗೆ 10 ವರ್ಷಗಳಿಂದ ಈ ಜವಾಬ್ದಾರಿ ಕಾರ್ಯಕ್ರಮ ನಡೀತಾ ಇದೆ. ಒಂದು ಸಂಸ್ಥೆಯಲ್ಲಿ ನಿಸ್ವಾರ್ಥವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಅಲ್ಲಿ ಒಂದಷ್ಟು ನಾಯಕರು ಹುಟ್ಟಿದ್ದಾರೆ. ಈ ಸಂಸ್ಥೆಯಲ್ಲಿ ಹುಟ್ಟಿ MLA ಅಭ್ಯರ್ಥಿ ಆಗುವವರೆಗೆ ಈ ಸಂಸ್ಥೆಯ ಒಬ್ಬರು ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಗೌರವ. ಇದು ಶ್ರೀಕೃಷ್ಣನಿಗೆ ಸಂದಂತಹ ಬಾಲಿಕದ ಗೌರವ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ನಾನು ತುಂಬಾ ಸಮಾಜಕ್ಕೆ ಕೆಲಸ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಕೂಡ ಭಾಳ ಬರ್ತಾ ಉಂಟು. ನಾನು 8:30 ಗಂಟೆಗೆ ಮೂಡಬೇಕಿತ್ತು. ಇಲ್ಲಿ ಇರುವ ಕಾರಣ 1 ಗಂಟೆ ಕಾಲ ಇದನ್ನು ಮುಗಿಸಿ ಆಗೋದು. ನಾನು ಮಂಗಳೂರಿಗೆ ಇದ್ರೂ ಕೂಡ ತಲಪಾಡಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾವು ತುಂಬಾ ಸಮಯ ಕೊಟ್ಟು ಕೆಲಸ ಮಾಡ್ತೀವಿ. ಸೊ ಸಿಗುವಂತದ್ದು ಏನಿದ್ರು ಕೂಡ ಖಂಡಿತವಾಗಿ ಸಿಗ್ತದೆ. ಬಯಸಬೇಕಾಗಿಲ್ಲ. ಆಸೆ ಪಡುವುದು ಮನುಷ್ಯನ ಧರ್ಮ. ಜೀವನ ಅಂದ್ರೆ ಆಸೆ. ನಾಳಿನ ಆಸೆಯಲ್ಲಿ ಬದುಕುವುದು ಈ ಜೀವನ. ಆ ದೃಷ್ಟಿಯಲ್ಲಿ ಒಬ್ಬೊಬ್ಬ ಸೃಷ್ಟಿ ಆಗ್ತಾರೆ ಒಂದೊಂದು ಸಂಸ್ಥೆಯಲ್ಲಿ. ಪೂರಕವಾಗಿ ಸತೀಶ್ ಕುಂಪಲ್ ಇರ್ಬೋದು, ಪ್ರವೀಣ್ ಇರ್ಬೋದು, ಇನ್ನಿತರರು ನಮ್ಮ ಪ್ರಾಳಾಂತರದೊಂದಿಗೆ ಆಗ್ತದೆ. ನಮ್ಮ ಪುರುಷರಲ್ಲಿ ನಾವು ಪಾರ್ಟಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ತುಂಬ ಜನ ತಾವೆಲ್ಲ ಇದ್ದೀವಿ ವೇದಿಕೆಯಲ್ಲಿ ತುಂಬ ಜವಾಬ್ದಾರಿ ನಿಭಾಯಿಸಬೇಕು. ಸೊ ಈ ದೃಷ್ಟಿಯಲ್ಲಿ ಸಮಾಜಕ್ಕೆ ಪೂರಕವಾದಂತಹ ಒಂದು ವ್ಯವಸ್ಥೆ ಈ ಬಾಲಕೃಷ್ಣ ಭಜನಾ ಮಂದಿರದಲ್ಲಿ ನಡೆದಿದೆ, ಮುಂದೆಯೂ ನಡೆಯುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಶ್ರೀ ಕೃಷ್ಣ ಪರಮಾತ್ಮನ ಆಶೀರ್ವಾದ ಸದಾ ಇರಲಿ ಅನ್ನುವ ಒಂದು ಕೋರಿಕೆಯೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ. ಉತ್ತರೋತ್ತರ ಅಭಿವೃದ್ಧಿಯಾಗಿ ನಮ್ಮ ಕಡೆಯಿಂದ ನಮ್ಮಂತವರು ಕೂಡ ಇದರ ನೆರಳಲ್ಲಿ ಒಂದಷ್ಟು ಸಾಮಾಜಿಕ ಕೆಲಸವನ್ನು ಮಾಡುವಂತ ಭಾಗ್ಯ ಆ ಶ್ರೀಕೃಷ್ಣ ಪರಮಾತ್ಮ ಕೊಡಲಿ ಅನ್ನುವ ಮಾತಿನೊಂದಿಗೆ ಎಲ್ಲರಿಗೂ ಶುಭವಾಗಿ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆ ಮಾತನಾಡಿದಂತ ಶ್ರೀ ಜಿತೇಂದ್ರ ಶೆಟ್ಟಿ ಕಾಲಪಾಡಿ
ವಂದನೆಗಳು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ನಮ್ಮ ಪುರುಷೋತ್ತಮರಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ಮನಸ್ಸಿನಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಾಡಿದ್ದಾರೆ. ಅಂತಿಮವಾಗಿ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರಿ ಸಂಗೀತ ಸ್ಪರ್ಧೆಯ ತೀರ್ಪುಗಾರಿಕೆ ನಡೆಸಿರುವಂತ ತ್ರೀಕ್ಷಾ ಮಡ್ಯ ಇವರನ್ನು ನಾವು ಗೌರವಿಸಿದ್ದೇವೆ. ನೋಡಿ, ಮೊರಟು ಪುರುಷರು ಮತ್ತು ಸುಮಿತ್ರಾ ಇವರ ಪ್ರಥಮ ಪುತ್ರಿಯಾದ ಶ್ರೀಯುತ ತ್ರೀಕ್ಷಾ ಹುಟ್ಟೂರು ಕೋಟೆಗಾರ ಪ್ರಾಥಮಿಕ ಶಿಕ್ಷಣ ಚೆಲ್ಲಬಸ್ ಬಿಎಂಎ ಬಿಸಿ ಅನಂತಶ್ರಮ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪಡೆದಿರುತ್ತಾರೆ. ಬಲಗೊಂಡ ಮಹಿಳಾ ಪದವಿ ಕಾಲೇಜು ಶಿಕ್ಷಣ ಮತ್ತು 13 ವಿಶ್ವವಿದ್ಯಾಲಯದಲ್ಲಿ ದೂರ ಶಿಕ್ಷಣ ಕಲಾ ವಿಭಾಗದಲ್ಲಿ ಪದವಿಯನ್ನು ಪಡೆದಿರುತ್ತಾರೆ. ಪ್ರಸ್ತುತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ತರಬೇತಿಯನ್ನು ಶ್ರೀಮತಿ ಸಂಧ್ಯಾ ಸತ್ಯನಾರಾಯಣ ಅವರ ಬಳಿ ಪಡೆಯುತ್ತಿದ್ದಾರೆ. ಬಾಲ್ಯದಲ್ಲಿ ಸಂಗೀತದಲ್ಲಿ ಆಸಕ್ತಿ ಇದೆ. ಇವರು ಶಾಲಾ ಹಾಗೂ ಕಾಲೇಜ್ ವಲಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪ್ರೋತ್ಸಾಹ ಹಾಗೂ ಶಿಕ್ಷಕ ವೃತ್ತದ ಆಶೀರ್ವಾದದಿಂದ ಇಂದು ಗಾಯನ ಕ್ಷೇತ್ರದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟುತ್ತಾ ಎತ್ತರದ ಸ್ಥಾನಕ್ಕೆ ಬೆಳೆಯುತ್ತಾ ಇದ್ದಾರೆ. ಈಗ ಒಂದು ಹಲವಾರು ಕಡೆ ಎಲ್ಲ ಹಾಡುಗಳನ್ನು ಭಕ್ತಿ ಭಾವಗೀತೆಯ ಹಾಡುಗಳನ್ನು ಧ್ವನಿ ರೂಪದಲ್ಲಿ ನೀಡಿದ್ದಾರೆ. ತ್ರೀಕ್ಷಾ ಮಂಡ್ಯವರು ಲವ್ ಯು ಶಿವ, ಕಡಂದವು, ಉಡಲು, ಸಾರ ಆಸೆ, ಬ್ರಹ್ಮಶ್ರೀ, ದೇವೇಶ್ವರ ಸ್ವಾಮಿ, ಭಕ್ತಿ ಪೂಜೆ ಈ ರೀತಿಯಾಗಿ ಸರಿಸುಮಾರು 32 ಆಲ್ಬಮ್ ಸಾಂಗ್ನಲ್ಲಿ ತನ್ನ ಸಂಗೀತವನ್ನು ನೀಡಿದಂತ ತ್ರೀಕ್ಷಾ ಮಂಡ್ಯ ಇನ್ನಷ್ಟು ಹಾಡುಗಳನ್ನು ಹಾಡುವಂತ ಇವರೊಂದು ಹಾಡು ಒಂದು 2 ಲಕ್ಷ ವ್ಯೂವರ್ಸ್ ಆಗಿದೆ. 2 ಲಕ್ಷ ವ್ಯೂವರ್ಸ್ ಇವರ ಸುಮಧುರ ಕಂಠ ಗಾಯನ ಹಲವಾರು ಗೀತೆಗಳು ಪ್ರಸ್ತುತಪಡಿಸಿದ್ದಾರೆ. ಇವತ್ತು ನಮ್ಮ ಚಿತ್ರಕಲಾ ವಿಭಾಗದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಇವರು ತೀರ್ಪುಗಾರಿಕೆ ನೀಡಿದ್ದಾರೆ. ಬಾಲಕೃಷ್ಣ ಮಂದಿರದ ಪರವಾಗಿ ತ್ರೀಕ್ಷಾ ಮಂಡ್ಯ ಅವರಿಗೆ ನಮ್ಮೆಲ್ಲರ ಗೌರವಪೂರ್ವಕ ಶಾಲು ಮತ್ತು ನೆನಪಿನ ಕಾಣಿಕೆಯನ್ನು ವೇದಿಕೆಯಲ್ಲಿ ಮಮತಾ ಸತೀಶ್ ನೀಡಬೇಕಾಗಿದೆ. ಪೂಜಾ ಎಸ್ ಆಚಾರ್ಯ ಅವರು ಇನ್ನು ಸೇರ್ಕೊಳ್ಳಿದ್ದಾರೆ. ಅವರು ಮತ್ತೆ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲರಿಗೂ ಧನ್ಯವಾದದ ಮಾತುಗಳನ್ನು ನೀಡಬೇಕಾಗಿ ಶ್ರೀ ಕೃಷ್ಣ ವಿನಂತಿ ಮಾಡ್ತಾರೆ. ಶ್ರೀ ಬಾಲಕೃಷ್ಣ ಮಂದಿರ ಕೊಪ್ಪಳ ಆಶ್ರಯದಲ್ಲಿ ಜರುಗುವಂತಹ ಚಿತ್ರಕಲಾ ಸ್ಪರ್ಧೆ ಮತ್ತು ಅರಳುತ್ತಿರುವಂತಹ ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ವೇದಿಕೆ ಚಿತ್ರಕಲಾ ಸ್ಪರ್ಧೆ ಮತ್ತು ಪತ್ರಿಕೆ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಿರತಕ್ಕಂತಹ ಸನ್ಮಾನ್ಯ ಶ್ರೀ ಜಿತೇಂದ್ರ ಶೆಟ್ಟಿ ತಲುಪಡಿರುವವರಿಗೆ ನಮ್ಮ ನಿಕಟ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸಮಾಜ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದ ತರಬೇತಿಯನ್ನು ನೀಡಿರುವಂತಹ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸನ್ಮಾನ್ಯ ಶ್ರೀ ಪುರುಷೋತ್ತಮ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಮರ್ಪಿಸುತ್ತಾರೆ. ಬಾಲಕೃಷ್ಣ ಮಂದಿರದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಈ ಬಾಲಕೃಷ್ಣ ಮಂದಿರದ ಓದುವುದರಲ್ಲಿ ನಿರ್ವಹಿಸುವಂತಹ ಪದಾಧಿಕಾರಿಗಳು ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದೇ ಮಾದರಿಯಲ್ಲಿ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ಶಾಲಾ ಮಕ್ಕಳು ಬಂದಿದ್ದಾರೆ. ಅವರನ್ನ ಇಲ್ಲಿ ಕೇಳಿಕೊಂಡಿದ್ದಾರೆ. ಅವರ ಹಿರಿಯರು ಮಾತಾಡ್ತಿದ್ರು ಕೂಡ ಕಾರ್ಯಕ್ರಮಗಳಾಗಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮದ ಕೊನೆಯವರೆಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರೂ ವಿನಂತಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಭಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಹಾಕಿದ್ದಾರೆ. ಸುನೀಲ್ ಶೆಟ್ಟಿ ಪ್ರಾಧ್ಯಾಪಕರು, ಇವರು ಸಂಗೀತ ಕ್ಷೇತ್ರದ ತೀರ್ಪುಗಾರಿಕೆಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಆಚಾರ್ಯ ಕೂಡ BSc ಪದವೀಧರೆ, ಜೊತೆಯಲ್ಲಿ ಸಂಗೀತ ಇತರ ಎಲ್ಲ ಚಟುವಟಿಕೆಗಳು ಕಲಾ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಉತ್ಸಾಹದಿಂದ ಸಂಗೀತ ಕ್ಷೇತ್ರದಲ್ಲಿ ಅದೇ ರೀತಿ ಬೇರೆ ಬೇರೆ ಕಲಾ ವಿಭಾಗದಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸುವ ಮೂಲಕ ಅದೆಷ್ಟೋ ಜಿಲ್ಲೆಯಲ್ಲಿ ನಡೆಸಿರುವಂತಹ ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ತೀರ್ಪುಗಾರಿಕೆಯನ್ನು ಮಾಡಿರುವಂತಹ ಅನುಭವ ಇರುವಂತಹ ಪೂಜಾ ಎಸ್ ಆಚಾರ್ಯ ಕುಲಾಯಿಯವರು ಸುರೇಶ್ ಆಚಾರ್ಯ ಮತ್ತು ರೋಣಂಚಿ ದಂಪತಿಗಳ ಸುಪುತ್ರಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮ ತೀರ್ಪುಗಾರಿಕೆ ಸಂಗೀತ ಕ್ಷೇತ್ರದ ತೀರ್ಪುಗಾರಿಕೆಗಾಗಿ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡಿದರು. ಪೂಜಾ ಎಸ್ ಆಚಾರ್ಯರಿಗೆ ಚಪ್ಪಾಳೆಯ ಸ್ವಾಗತ ಬಯಸುವುದಾಗಿ ಮಮತಾ ಸತೀಶ್ ಪ್ರಮೀಳಾ ಪ್ರವೀಣ್ ಗೌರವಿಸುವುದಕ್ಕೆ ಅಲ್ಲಿ ಶಾಲೆಗೆ ಗಣೇಶ್
ಇದೀಗ ಸ್ಪರ್ಧಾಳು ಕ್ರಮ ಸಂಖ್ಯೆ 1 ಬುದ್ಧಿ ಪಿ ಗಟ್ಟಿ. Aku